ಲ್ಯಾಪ್ಟಾಪ್ ಖರೀದಿ ಹೆಸರಿನಲ್ಲಿ ಮಹಿಳೆಯೊಬ್ಬರು ಲಕ್ಷಾಂತರ ರೂಪಾಯಿ ವಂಚಿಸಿದ ಘಟನೆ ಮಂಗಳೂರಿನ ಎಂಪೈರ್ ಮಾಲ್ನ ಲ್ಯಾಪ್ಟಾಪ್ ಬಜಾರ್ನಲ್ಲಿ ನಡೆದಿದೆ. ಫರೀದಾ ಬೇಗಂ ಎಂಬಾಕೆ ಕಳೆದ ಜೂನ್ 28ರಂದು ಮಳಿಗೆಗೆ ಬಂದು ಲ್ಯಾಪ್ಟಾಪ್ ಖರೀದಿಸಿ ಸೆಲ್ಫ್ ಚೆಕ್ ಅನ್ನು ನೀಡಿದ್ರು. ಬಳಿಕ ಫರೀದಾ ಬೇಗಂ ಲ್ಯಾಪ್ಟಾಪ್ ಬಜಾರ್ಗೆ ಕರೆ ಮಾಡಿ ಚೆಕ್ನಿಂದ ಹಣ ಪಡೆದುಕೊಂಡಿದ್ದೀರಾ ಎಂದು ಕೇಳಿದ್ರು. ಅದಕ್ಕೆ ಬಜಾರ್ನ ಮಾಲೀಕರು ಫೋರ್ತ್ ಸ್ಯಾಟರ್ಡೆ ಆದ ಕಾರಣ ಬ್ಯಾಂಕ್ಗೆ ತೆರಳಲಿಲ್ಲ ಎಂದು ಹೇಳಿದರು. ಹಾಗಾಗಿ ಫರೀದಾ ಬೇಗಂ ಮತ್ತೆ 2 ಲ್ಯಾಪ್ಟಾಪ್ ಅನ್ನು ಖರೀದಿಸಿ ಬರೋಬ್ಬರಿ 1,98,000 ರೂಪಾಯಿಯನ್ನು ನೀಡದೆ ವಂಚನೆ ನಡೆಸಿರುವ ಬಗ್ಗೆ ಆರೋಪ ಕೇಳಿಬಂದಿದೆ. ಈ ಬಗ್ಗೆ ಬರ್ಕೆ ಠಾಣೆಗೆ ದೂರನ್ನ ನೀಡಿದರೆ ದೂರು ಸ್ವೀಕರಿಸ್ತಾ ಇಲ್ಲ ಎಂದು ಬರ್ಕೆ ಠಾಣೆಯ ವಿರುದ್ಧ ಮಳಿಗೆಯ ಮುಖ್ಯಸ್ಥರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಫರೀದಾ ಬೇಗಂ ಬಗ್ಗೆ ಇದೇ ರೀತಿ ಹಲವು ಕಡೆ ವಂಚನೆ ನಡೆಸಿರುವ ಆರೋಪ ಕೇಳಿಬಂದಿತು. ಉಡುಪಿಯ ಶಿರ್ವದ 3 ಚಿನ್ನದ ಅಂಗಡಿಗಳಲ್ಲಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣಗಳನ್ನು ಖರೀದಿಸಿ ಹಣವನ್ನ ನೀಡದೆ ವಂಚಿಸಿರುವ ಬಗ್ಗೆ ಕೂಡ ಶಿರ್ವ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಏನಂದರೆ ನಮಗೊಂದು ಫ್ರೈಡೆ ಒಂದು ಎನ್ಕ್ವೈರಿ ಬಂತು, ನಮಗೆ ಕಾಲ್ ಬಂದು. ಸೊ ಕಾಲ್ ಮಾಡಿ ಅವರು ನಮಗೊಂದು ಲ್ಯಾಪ್ಟಾಪ್ ಬೇಕು, ಮ್ಯಾಕ್ಬುಕ್ಕಲ್ಲಿ ಲ್ಯಾಪ್ಟಾಪ್ ಬೇಕು, ಹಾಗೆ ಕತಾರ್ ಹೋಗ್ಲಿಕ್ಕೆ ಉಂಟು ಮಗನಿಗೆ, ಅರ್ಜೆಂಟ್ ಒಂದು ಲ್ಯಾಪ್ಟಾಪ್ ಬೇಕಂತ ಹೇಳಿ ಅಲ್ಲಿ ಅಡ್ರೆಸ್ ಎಲ್ಲ ಕೇಳಿದರು. ಹಾಗೆ ನಾವು ಅಡ್ರೆಸ್ ಎಲ್ಲ ಹೇಳಿ ಅವರು ಇಲ್ಲಿ ಬಂದರು, ಮಗ ಬಂದ. ಮತ್ತು ಇಲ್ಲಿ ಒಂದು ಮ್ಯಾಕ್ಬುಕ್ ಇತ್ತು, ಒಂದು ಮ್ಯಾಕ್ಬುಕ್ ಒಂದು ಸೆಲೆಕ್ಟ್ ಮಾಡಿದ. ಒಂದು ಸೆಲೆಕ್ಟ್ ಎಲ್ಲ ಮಾಡಿದ ಮೇಲೆ 50,000 ಇದು ಮ್ಯಾಕ್ಬುಕ್, ಅದು 50,000 ಮತ್ತು ಕ್ಯಾಶ್ ನಾವು ಚೆಕ್ ಕೊಡ್ತೀವಿ ಅಂತ ಹೇಳಿದರು. ನಾವು ಹೇಳಿದೆ ಚೆಕ್ ನೀವು ಇದು ಮಾಡಿಯೇ ಬನ್ನಿ, ಕ್ಯಾಶ್ ತೊಗೊಂಡೇ ಬನ್ನಿ. ಅದಕ್ಕೆ ಹೇಳಿದ್ರು ಇಲ್ಲ ನಮಗೆ ಟೈಮ್ ಇಲ್ಲ, ಮಗನಿಗೆ ಕತಾರ್ ಹೋಗ್ಲಿಕ್ಕೆ ಉಂಟು, ಒಟ್ಟಿಗೆ ನೀವು ನಾಳೆ ಸೆಲ್ಫ್ ಚೆಕ್ ಇರೋದು, ನಾಳೆ ಇದು ಮಾಡಿ ಅಂತ. ಅದು ಮಾಡಿದ ಮೇಲೆ ಮತ್ತೆ ಏನಾಯ್ತು ಅಂದರೆ ನೆಕ್ಸ್ಟ್ ದಿನ ನಾವು ಚೆಕ್ ಹಾಕುವಾಗ ಮತ್ತು ಎಂಥದ್ದು ಇಲ್ಲಿದೆ ಕಸ್ಟಮರ್ ಅಂತ ಹೇಳಿದರು. ಇಲ್ಲದೆ ನಾವು ಆ್ಯಕ್ಚುಲಿ ಕೊಡೋದು ಇಲ್ಲಿದೆ ಕಸ್ಟಮರ್, ನಮ್ಮದು ಹೆಸರೆಲ್ಲ ಹೇಳಿದರು, ನಾವು ಇಲ್ಲೇ ಬರೋದು, ನಮ್ಮದೊಂದು ಎಲೆಕ್ಟ್ರಾಲ್ ಅಂದರೆ ಅದು ಮೇಲೆ 10 ಇಯರ್ಸಿಂದ ಇದೆ. ಹಾಗೆ ಅವರು ಇಲ್ಲಿಯ ಕಸ್ಟಮರ್. ಹಾಗೆ ಮತ್ತು ನನಗೆ ಅಂಕಲ್ ಕೂಡ ಸ್ವಲ್ಪ ಟ್ರಸ್ಟ್ ಬಂತು ಅವರ ಮೇಲೆ. ಹಾಗೆ ನಾವು ಕೊಟ್ಟದ್ದು ಅವರಿಗೆ. ಕೊಟ್ಟಿದ ಮೇಲೆ ನೆಕ್ಸ್ಟ್ ದಿನ ಏನಂದರೆ ಚೆಕ್ ಅವರೇ ಕಾಲ್ ಮಾಡಿದರು, ಚೆಕ್ ಹಾಕಿದ್ರಂತ. ಚೆಕ್ ಹಾಕಿದ್ರಂತ ಕೇಳುವಾಗ ಮತ್ತು ನಮಗೆ ಅದು ಫೋರ್ತ್ ಸ್ಯಾಟರ್ಡೆ ಆಗಿತ್ತು. ಆವಾಗ ಬ್ಯಾಂಕ್ ಬಂದಿತ್ತು, ಬ್ಯಾಂಕ್ ಕ್ಲೋಸ್ ಇತ್ತು. ಹಾಗೆ ಅದು ಚೆಕ್ ನಾವು ಹಾಕಲಿಲ್ಲ. ಅದಕ್ಕೆ ಅವರು ಹೇಳಿದರು ಓಕೆ ಪ್ರಾಬ್ಲಮ್ ಇಲ್ಲ, ನಾನು ಇನ್ನೊಂದು ಚೆಕ್ ಕೊಡ್ತೇನೆ ನಿಮಗೆ, 2 ಚೆಕ್. ನಮಗೆ ಇನ್ನೊಂದು ಲ್ಯಾಪ್ಟಾಪ್ ಬೇಕು, ಅವನಿಗೆ ಮಗನಿಗೆ ಮ್ಯಾಕ್ಬುಕ್ಕು ಮಾತ್ರ ಅಲ್ಲ, ಅದು ವಿಂಡೋಸ್ ಇದು ಬೇಕಂತ. ಅದಕ್ಕೆ ಅವರು ಹೇಳಿದರು ಇನ್ನೊಂದು ಚೆಕ್ ಕೊಡ್ತೇನೆ ಅಂತ. ಇನ್ನೊಂದು ಚೆಕ್ ಕೊಡ್ತೇನೆ ಅಂತ ಹೇಳಿ ಮತ್ತು ಅಂಕಲ್ ಇನ್ನೊಂದು ಲ್ಯಾಪ್ಟಾಪ್ ಎಲ್ಲ ಹೊಸತ್ತು ಲ್ಯಾಪ್ಟಾಪ್ ನಾವು ಕಾಲ್ ಮಾಡಿ ಇನ್ನೊಂದು ಲ್ಯಾಪ್ಟಾಪ್ ಎಲ್ಲ ತರಿಸಿ ಕೊಟ್ಟದ್ದು ಅವರಿಗೆ. ಸ್ಯಾಟರ್ಡೆ ತಂದು ಕೊಟ್ಟಾದಮೇಲೆ ಇನ್ನೊಂದು ಚೆಕ್ ಕೊಟ್ಟರು, ನೀವು ಮಂಡೇ ಇದು ಕ್ಯಾಶ್ ಮಾಡಿ ಅಂತ. ಮಂಡೇ ಕ್ಯಾಶ್ ಮಾಡುವಾಗ ಅದನ್ನು ಏನಾಯ್ತು ಅಂದರೆ ಅದು ಹಾಕಬೇಡಿ ಅಂತ ಹೇಳಿದರು. ಮಂಡೇ ಅದು ಹಾಕಬೇಡಿ, ಚೆಕ್ ಹಾಕಬೇಡಿ, ಯಾಕಂದರೆ ನಾನು ನೆಫ್ಟ್ ಮಾಡ್ತೇನೆ ನಿಮಗೆ, ಇನ್ನೊಂದು ಲ್ಯಾಪ್ಟಾಪ್ ಬೇಕಂತ ನೆಫ್ಟ್ ಮಾಡುವಾಗ. ಆವಾಗ ನಮಗೆ ಮತ್ತೆ ಡೌಟ್ ಆಯಿತು ಹೇಗೆ ಅಂತ. ಮತ್ತು ಅವರು ಆಲ್ರೆಡಿ ನೆಫ್ಟ್ ಮಾಡಿದ್ದು, ಅದಕ್ಕೆ ಸೀಲ್ ಇದೆಲ್ಲ ಎಕ್ಸಾಕ್ಟ್ ಬ್ಯಾಂಕಿಂದ ನೆಫ್ಟ್ ಮಾಡಿದ್ದು, ಅದು ಸ್ಲಿಪ್ ಎಲ್ಲ ನಮಗೆ ಫೋಟೋ ಎಲ್ಲ ತೆಗೆದ್ರು ಕಳಿಸಿದ್ದೆ. ನಾನು ನೆಫ್ಟ್ ಮಾಡಿದ್ದೇನೆ, ಚೆಕ್ ಹಾಕೋದು ಬೇಡ, ನಿಮಗೆ ನೆಫ್ಟಲ್ಲಿ ಬರ್ತದೆ, ಈಗ ಒಂದು ಸ್ವಲ್ಪ ಹೊತ್ತಲ್ಲಿ ಬರ್ಬೋದಂತ. ಇನ್ನೊಂದು ಲ್ಯಾಪ್ಟಾಪ್ ಹಾಗೆ ಮ್ಯಾಕ್ಬುಕ್ ಇನ್ನೊಂದು ಕೇಳಿದರು. ಮ್ಯಾಕ್ಬುಕ್ ಆಯ್ತಂತ ಆಯಿತು, ನಾವು ಇನ್ನೊಂದು ಲ್ಯಾಪ್ಟಾಪ್ ಕೊಟ್ವಿ. ನೆಫ್ಟ್ ಮಾಡಿ ಆಯಿತು, ಹಣ ಬಂತಂತ ನಾವು ಎನಿಸಿ ಇನ್ನೊಂದು ಲ್ಯಾಪ್ಟಾಪ್ ಕೊಟ್ವಿ. ಸೊ ಟೋಟಲ್ 1,98,000 ಇದು ಲ್ಯಾಪ್ಟಾಪ್ ಅವರಿಗೆ ನಾವು ಕೊಟ್ಟಿದ್ವಿ. ಮತ್ತು ಏನಾಯ್ತು ಅಂದರೆ ನೆಕ್ಸ್ಟ್ ದಿನದಿಂದ ಇದು ನೆಫ್ಟ್ ಆಗಲಿಲ್ಲ, ಎಂಥದ್ದು ಸಿಗ್ನೇಚರ್ ಮಿಸ್ ಮ್ಯಾಚ್ ಆಗಿದೆ ಹಾಗೆ ಹೇಗೆ ಅಂತ ಹೇಳಿ ನೆಫ್ಟ್ ಆಗಲಿಲ್ಲ. ಮತ್ತು ನಮ್ಮ ಹತ್ರ ಅದು 2 ಚೆಕ್ ಇತ್ತು, ಚೆಕ್ ಹಾಕ್ತೇವೆ ಅಂತ ಹೇಳಿದ್ರು. ಚೆಕ್ ಹಾಕುವಾಗ ಮತ್ತು ಅವರು ಚೆಕ್ ಹಾಕೋದು ಬೇಡ, ಇನ್ನೊಮ್ಮೆ ನೆಫ್ಟ್ ಮಾಡ್ತೇನೆ, ಚೆಕ್ಕೆಲ್ಲ ಹಾಕಬೇಡಿ ಅಂತ ಹೇಳಿದ್ರು. ನಾವು ಎಂತ ಆಗೋದಿಲ್ಲ ಅಂತ ಹೋಗಿ ಚೆಕ್ ಹಾಕಿದ್ವಿ. ಆವಾಗ ಗೊತ್ತಾಯಿತು ನಮಗೆ ಇದು ಫರೀದಾ ಬೇಗಂ ಅಂತ, ಇದು ಚೆಕ್ ಫೇಕ್. ಮತ್ತು ಅವರಿದು ತುಂಬ ಈಗ ಕೇಸ್ ಇದೆ ಬ್ಯಾಂಕಲ್ಲಿ, ಹೀಗೆ ತುಂಬ ಕೇಸ್ ಆಗಿದೆ. ಮತ್ತು ಸ್ವಲ್ಪ ರಿಸರ್ಚ್ ಎಲ್ಲ ಮಾಡುವಾಗ ಗೊತ್ತಾಯ್ತು ಅವ್ರದ್ದು ಹೀಗೆ ಮುಂಚೆ ಕೂಡ ಪೊಲೀಸ್ ಹಿಡಿದಿದ್ದಾರೆ, ಅವ್ರದ್ದೊಂದು 30 lakh ಇದು ಇದಾಗಿದೆ, ಒಂದು ಸ್ಕ್ಯಾಮ್ ಮಾಡಿದ್ದಾರೆ. ಇನ್ನೊಂದು ನ್ಯೂಸ್ ಬಂದಿತ್ತು ಮಾರ್ಚಲ್ಲಿ, ಅವ್ರದ್ದು ಇನ್ನೊಂದು 12 lakh ಇದೆ ಏನೋ ಹೀಗೆ ಸಾರಿದು ಗೋಲ್ಡ್ ಇದೆಲ್ಲ ಏನೋ ಸ್ಕ್ಯಾಮ್ ಮಾಡಿದ್ದಾರೆ. ಮತ್ತು ನಮ್ಗೆ ಗೊತ್ತಾಯ್ತು ಇದು ಫ್ರಾಡ್ ಅಂತ. ಆವತ್ತೇ ನಾವು ಆವಾಗಲೇ ಏನು ಮಾಡಿದ್ದೀವಿ ಅಂದರೆ ಇದಕ್ಕೆ ಬರ್ಕೆ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಡಲಿಕ್ಕೆ ನೋಡಿದ್ವಿ. ಆದರೆ ಅವರು ಕಂಪ್ಲೇಂಟ್ ತೆಗಿತಾ ಇಲ್ಲ, ಅದು ನಮಗೆ ಕಂಪ್ಲೇಂಟ್ ತೆಗಿಲಿಕ್ಕೆ ಆಗ್ತಾ ಇಲ್ಲ ಹಾಗೆ ಹೇಳ್ತಿದ್ದಾರೆ. ಸೊ ಅದು ನಮಗೆ ಪ್ರಾಬ್ಲಮ್ ಆದದ್ದು ನಮಗೆ. ಈಗ ಒಂದು 15 days ಆಯಿತು. ಈಗ 15 days ಆಯಿತು, ಕೇಸ್ ತೆಗಿತಾ ಇಲ್ಲ. ನಾವು ತುಂಬ ಟ್ರೈ ಮಾಡಿದ್ವಿ, ಕೇಸ್ ತೆಗಿತಾ ಇಲ್ಲ. ಕೇಸ್ ತೆಗಿಲಿಕ್ಕೆ ಆಗೋದಿಲ್ಲ, ನೀವು ಹಾಗೆ ಹೋಗ್ಬೇಕು ಹೀಗೆ ಹೋಗಬೇಕು. ಮತ್ತು ನಾವು ಲಾಯರ್ ಥ್ರೂ ಎಲ್ಲ ಹೋಗಿ ಸಿವಿಲ್ ಕೇಸ್ ಮಾಡುವಾಗ ಅದು ಮತ್ತು ಅವರು ಎಲ್ಲಿ ಅಪ್ಸ್ಕೊಂಡಾಗ ಎಲ್ಲಿ ಇರ್ತಾರೆ ಅದೇ ಅವರಿಗೆ ಗೊತ್ತು. ತುಂಬ ಹೇಳಿದ್ವಿ, ಇನ್ನೊಮ್ಮೆ ನಾವು ಬೇಕಾದರೆ ಅವರನ್ನು ಕರೆಸ್ಬೋದು, ನೀವೇ ಬೇಕಾದರೆ ಅವರನ್ನು ಇಂಟ್ರೋಗೇಟ್ ಮಾಡಿ ನೀವೇ ನೋಡಿ, ಈಗ ತುಂಬ ಸ್ಕ್ಯಾಮ್ ಆಗಿದೆ ಅವರಿದ್ದು ಪ್ರೂಫ್ ಇದೆ ಅಂತ ಹೇಳುವಾಗ ಕೂಡ ಮತ್ತು ಅವರು ಇಲ್ಲ ನಮಗೆ ಇಂಟರ್ಫಿಯರ್ ಆಗಲಿಕ್ಕೆ ಆಗೋದಿಲ್ಲ, ಪೊಲೀಸ್ನವರು ಇದಕ್ಕೆ ಕೇಸ್ ತೆಗೊಳ್ಳಿಕ್ಕೆ ಆಗೋದಿಲ್ಲ ಹಾಗೆ ಹೇಳಿದರು. ಮತ್ತು ಅದನ್ನು ಸ್ವಲ್ಪ ಪ್ರಾಬ್ಲಮ್ ಆಗಿದೆ ನಮಗೆ.
ಹಿರಿಯ ಅಧಿಕಾರಿ ಅಂದರೆ ಅದೇ ನಾವು ಸ್ಟೇಷನಲ್ಲೇ ಮಾತಾಡೋದು, ಪೊಲೀಸ್ ಸ್ಟೇಷನಲ್ಲೇ ಮಾತಾಡೋದು. ಅಲ್ಲಿ ಆಫೀಸರ್ಸ್ ಎಲ್ಲ ಒಳ್ಳೆ ಒಳ್ಳೆ ಪೋಸ್ಟ್ SI ಹತ್ರ ಎಲ್ಲ ಮಾತಾಡಿದ್ವಿ ನಾವು. ಅವ್ರು ಅದೇ ಹೇಳೋದು, ನಮಗೆ ಕೇಸ್ ತೆಗಿಲಿಕ್ಕೆ ಆಗೋದಿಲ್ಲ ಅಂತ, ಇದು ರಿಜಿಸ್ಟರ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳೋದು ಕೇಸ್. ರಿಕ್ವೆಸ್ಟ್ ಏನಂದರೆ, ಈಗ ಇಷ್ಟೊಂದು ಊರಿಡಿ ಸ್ಕ್ಯಾಮ್ ಮಾಡ್ತಾ ಹೋಗುವಾಗ ಅವರನ್ನೊಂದು ನೋಡಬೇಕಲ್ಲ. ಅವರನ್ನು 1-2 ದಿನ ಸ್ಟೇಷನಲ್ಲಿ ಇಡೋದು, ಬೇಲ್ದೆ ಇಡೋದು, ಮತ್ತು ಅವ್ರಿಗೆ ಕೊಡೋದು, ಮತ್ತು ಇನ್ನೊಮ್ಮೆ ಹಾಗೆ ಮಾಡೋದು, ಇದು ಕಂಟಿನ್ಯೂಸ್ ಆಗ್ತಾ ಇದೆ ಮ್ಯಾಂಗ್ಳೂರಲ್ಲಿ. 1-2 ದಿವಸದ 1-2 ಜನರಲ್ಲ ಹತ್ರ ಅಲ್ಲ, ತುಂಬ ಜನ. ಇದು 30 ಲ್ಯಾಕಿದು ಸ್ಕ್ಯಾಮ್ ಮಾಡಿದ್ದಾರೆ, 12 ಲ್ಯಾಕಿದು ಸ್ಕ್ಯಾಮ್ ಮಾಡಿದ್ದಾರೆ. ಅದರ ಮೇಲೆ ಇಷ್ಟು ಬೇರೆ ಯಾರು ಕಂಪ್ಲೇಂಟ್ ಕೊಡಲಿಕ್ಕೆ ಹೋಗೋದಿಲ್ಲ. ಇಷ್ಟೆಲ್ಲ ಜಂಜಾಟು ಅಂತಂದರೆ ಹೇಳಿದರೆ ಎಷ್ಟು ಹೆಕ್ಟಿಕ್ ಅಂತ, ಮತ್ತು ಯಾರು ಕಂಪ್ಲೇಂಟ್ ಕೊಡಲಿಕ್ಕೆ ಹೋಗೋದಿಲ್ಲ. ಈಗ ಎಷ್ಟು ಜನರಿಗೆ ಮಾಡಿರ್ಬೋದು, ಇಷ್ಟು ಕೇಸ್ ಬರುವಾಗ ಅದು ಅವರನ್ನೊಂದು ಸ್ಟ್ರಿಕ್ಟಾಗಿ ಹಿಡಿದು ನೆಕ್ಸ್ಟ್ ಟೈಮ್ ಏನಾದರೂ ಮಾಡಬೇಕಂತ. ಇದು ಇಲ್ಲದಿದ್ದರೆ ಎಷ್ಟು ಓಪನ್ ಆಗಿ ಮಾಡೋದು ಹೇಗೆ ಅಂತ ಒಂದು ಸಿಸ್ಟಮೇ ಇಲ್ಲ ಕರೆಕ್ಟಾಗಿ. ಅದು ಸ್ವಲ್ಪ ನಾವು ನೋಡ್ತಾ ಇದ್ದೇವೆ, ಒಂದು ಸಿಸ್ಟಮ್ ಕರೆಕ್ಟ್ ಒಂದು ಬರಬೇಕಂತ. ಇದು ಮಂತೆ ಫಸ್ಟ್ ಅಲ್ಲ, ಲಾಸ್ಟ್ ಮಂತ್ 4th ಸ್ಯಾಟರ್ಡೆಗೆ ನಮಗೆ ಅದು ಚೆಕ್ ಬೌನ್ಸ್ ಆದದ್ದು. ಲಾಸ್ಟ್ ಮಂತಲ್ಲಿ 4th ಸ್ಯಾಟರ್ಡೆ ಲಾಸ್ಟ್ ಆವಾಗ ಆದದ್ದು. ಅದಕ್ಕೆ ಮುಂಚಿದೊಂದು ಫ್ರೈಡೇ ಕೊಟ್ಟದ್ದು ಅವರು. ಹಾಗಾದರೆ 15, 16, 17, 18 ಡೇಸ್ ಆಗಿರ್ಬೋದು ಆಲ್ಮೋಸ್ಟ್. ಅವರು 2 ಮ್ಯಾಕ್ ಬುಕ್ಕು ಮತ್ತು ಒಂದು ಹೊಸತು ಡೆಲ್ ಇದು ಲ್ಯಾಪ್ಟಾಪ್. ಹಾಗೆ ಸೊ ಟೋಟಲ್ 1,98,000 ತನಕ, 94,000 ತನಕ ಲ್ಯಾಪ್ಟಾಪ್ ತೆಗಿದ್ದಾರೆ. ಆಲ್ಮೋಸ್ಟ್ 2 lakhs ತನಕ. ಅದೆಲ್ಲ ಚೆಕ್ ಮಾಡಿದ್ವಿ. ಅವರು ಅದೇ ಸಿಗ್ನೇಚರ್ ಮಿಸ್ ಮ್ಯಾಚ್ ಮಾಡಿ ಎಲ್ಲ ಪರ್ಪಸ್ಲಿ ಹಾಗೆ ನೆಫ್ಟ್ ಎಲ್ಲ ಮಾಡಿ, ಮತ್ತು ಎಂಥದ್ದು ಸೀಲ್ ಕೂಡ ಫೋರ್ಜ್ ಎಲ್ಲ ಮಾಡಿ ಹಾಗೆ ಕಲಿಸಿದಂತ ಹೇಳ್ತಿದ್ದಾರೆ. ಮತ್ತು ಬ್ಯಾಂಕಲ್ಲಿ ಹೇಳುವಾಗ ಇವರಿದೆ ತುಂಬ ಚೆಕ್ ಬರ್ತಾ ಇದೆ ನಮ್ಮ ಹತ್ರ. ಅವರದ್ದು ಇಲ್ಲಿ ನಮ್ಮದು ಸಿಟಿ ಸೆಂಟರ್ ಆಪೋಸಿಟ್ ಒಂದು ಬ್ಯಾಂಕ್ ಉಂಟು, ಗೊತ್ತಾಯ್ತು. ಅದರ ಅಲ್ಲಿ ಅವರು ಕೊಡೋದು. ಅವರದ್ದು ಬ್ಯಾಂಕ್ ಬ್ರಾಂಚ್ ಇದೆ ಅಲ್ಲಿ, ಫರೀದಾ ಬೇಗಮ್ ಅಂತ. ಅವರದ್ದು ಹೆಸರು ಹಾಕಿದರೆ ತುಂಬ ಬರ್ತದೆ. ಹಾಗೆ ಅಲ್ಲಿ ಕೇಳುವಾಗ ಹೇಳಿದರೆ ಇವರಿದು ಡೈಲಿ ಎಷ್ಟು ಚೆಕ್ ಬರ್ತದೆ ಅಂತ. ಆವಾಗ ನಮಗೆ ಆಗೋದು ಇಷ್ಟು ಚೆಕ್ ಬರುವಾಗ, ಅವರದ್ದು ಇಷ್ಟು ಫ್ರಾಡ್ ಅಂತ ಮಾಡ್ತಾ ಇರುವಾಗ ಓಪನ್ ಆಗಿ ಅವರೊಂದು ಸೊಸೈಟಿಯಲ್ಲಿ ಒಂದು ಸಿಸ್ಟಮ್ ಇಲ್ಲ, ಯಾರಿಗೆ ಹೋಗಿ ಕಂಪ್ಲೇಂಟ್ ಕೊಡೋದಂತಿಲ್ಲ. ನಮ್ಮದೊಂದು 2 lakhs ಇಂಥದ್ದೇ ಒಂದು ಎಷ್ಟು ಜನಕ್ಕೆ ಮಾಡಿರ್ಬೋದು. ಅವರಂತೆ ಎಂತ ಮಾಡಲಿಕ್ಕೆ ಆಗೋದಿಲ್ಲ. ಅವರು ಪೊಲೀಸ್ ಸ್ಟೇಷನ್ ಹೋಗ್ತಾರೆ, ಮತ್ತು ಅಲ್ಲಿ ಆಗ್ತದೆ, ಇದು ತುಂಬ ಹೆಕ್ಟಿಕ್ ಆಗ್ತದೆ, ಎಂತ ಮಾಡಲಿಕ್ಕೆ ಆಗೋದಿಲ್ಲ. ಮತ್ತು ಸಿವಿಲ್ ಕೇಸ್ ಮಾಡಲಿಕ್ಕೆ ಹೋದರೆ ಮತ್ತು ಇದು ಎಷ್ಟೊಂದು 1-2 ವರ್ಷ ಕಾಯೋದು ಅದಕ್ಕೆ, ಅದರದ್ದು ಫೀಸ್, ಅದು ಎಂಥ ಪ್ರಯೋಜನ ಇಲ್ಲ ನಮಗೆ ಅಲ್ಲ. ಮತ್ತು ಹಾಗೆ ಒಂದು ಸಿಸ್ಟಮ್ ಬರಬೇಕಂತ, ಒಂದು ಪ್ಲೇಸ್, ಒಂದು ಪೊಲೀಸ್ನವರು ಒಂದು ಆ್ಯಕ್ಷನ್ ತೆಗಿಬೇಕು. ಈಗ ಕಂಟಿನ್ಯೂ ಸೊಸೈಟಿ ಒನ್ ಟೈಮ್ ಒಫೆಂಡರ್ ಅಲ್ಲ, ಅದು ಕನ್ಸಿಸ್ಟೆಂಟ್ ಒಂದು ರಿಪೀಟೆಡ್ ಒಫೆಂಡರ್ ಮಾಡುವಾಗ, ಒಫೆನ್ಸ್ ಮಾಡುವಾಗ ಅದೇನಾದರೂ ಒಂದು ಕರೆಕ್ಟ್ ಒಂದು ಅವರಿಗೆ ಒಂದು ಒಫೆನ್ಸ್ ಪನಿಷಬಲ್ ಆ್ಯಕ್ಟ್ ಬಂದರೆ ಒಂದು ಒಳ್ಳೇದಂತ. ಮತ್ತು ಹೀಗೆ ಬಿಟ್ಟರೆ ಅವರದ್ದು ಎಂತ ಆಗಲಿಕ್ಕೆಲ್ಲ ಅಂತ ಗೊತ್ತುಂಟು, ಅವರಿಗೆ ಮಾಡ್ತಾ ಇರ್ತಾರೆ ಎಲ್ಲರಿಗೆ. ಅದೊಂದು ನಾವು ಒಂದು ಸಿಸ್ಟಮ್ ಇರಬೇಕಂತ ಸೊಸೈಟಿಯಲ್ಲಿ. ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟರೆ ಅವರನ್ನು ಸೀರಿಯಸ್ ಆಗಿ ತೆಗಿಬೇಕು. ಇವರನ್ನು ಎಷ್ಟು ಮಾಡಿದ್ದಾರೆ, ಏನಾದರೂ ಒಂದು ಮಾಡಬೇಕಂತ ಅದೊಂದು ನಾವು ನೋಡೋದು.